ಕ್ಲಾಸ್ ಇಷ್ಟೇ ಮಾರೆ. ಎಷ್ಟೊತ್ತು ಕಾಯುದು, ಇನ್ನೂ ಕೂಡ ಬರುದಿಲ್ಲ ಯಾರು ಕೂಡ. ಯಾರಾದ್ರೂ ಬಂದ್ರಾ ಆನ್ಲೈನ್ ಕ್ಲಾಸ್ಗೆ? ನಮಸ್ತೆ ಮ್ಯಾಮ್. ನಮಸ್ತೆ ಮ್ಯಾಮ್. ಈಗ ಬರ್ತಿದ್ದೀರಾ? 10ವರೆಗೆ ಬರ್ಲಿಕ್ಕೆ ಹೇಳಿದ್ದೀನಿ. ಆಗ್ಲೇ ಮೆಸೇಜ್ ಹಾಕಿದ್ನಲ್ಲ 10ವರೆಗೆ ಬನ್ನಿ ಅಂತ. ಈಗ ಬರ್ತಿದ್ದೀರಾ? ಹೇಗೆ ಬರ್ಲಿಕ್ಕೆ ಆಗಲ್ವಾ ನಿಮ್ಗೆ? ಸರಿ, ಅಟೆಂಡೆನ್ಸ್ ಕರಿತೀನಿ. ಎಸ್ ಮ್ಯಾಮ್. ಕಾವ್ಯ, ಎಸ್ ಮ್ಯಾಮ್. ರಾಕೇಶ್, ಅದಿತಿ, ಸೋಪಣಿಕಾ, ಏ ಆನ್ಲೈನ್ ಕ್ಲಾಸ್ ಎಲ್ಲ ತೋಜ್ಜಿರ್ ಮಾರೆ ಏರ್ಲಿಜ್ಜಿರು ಟೀಚರ್ ಏನು ಸೋಕ್ ಮಂಗೆ ಅನ್ಪೊಲಿ ಕ್ಲಾಸ್ ಇಂಚಲ ತಿಕ್ಕುಜಿ ಚಾನ್ಸ್ ಇತ್ತೇನೆ ಒಂಜಿ ಚಾನ್ಸ್ ತಿಕ್ಕಿನ. ಈ ಕೊರೋನಾ ಒಂದು ಯಾವಾಗ ಮುಗ್ದು ಶಾಲೆ ಒಂದು ಯಾವಾಗ ಸ್ಟಾರ್ಟ್ ಆಗ್ತದೆ ಅಂತ ಆಗ್ದಿ. ಆನ್ಲೈನ್ ಕ್ಲಾಸ್ಗೆ ಯಾರು ಅಟೆಂಡ್ ಆಗುದಿಲ್ಲ. ಯಪ್ಪೋ ದೇವ್ರಿ. ಸರಿ ಸರಿ, ಇದ್ದವ್ರಿಗೆ ಪಾಠ ಮಾಡ್ತೇನೆ. ಟೀಚರ್ ಬಾರಿ ಸೋಕ್ತೋಜೇರು. ಏನ್ ಪ್ರೀತಮ್ ಹಂಗ್ ನೋಡ್ತಿದ್ಯಾ? ಏನಿಲ್ಲ. ಸರಿ, ನಿನ್ನೆ ಯಾವ ಪಾಠ ಮಾಡಿದೆ ಅಂತ ನೆನ್ಪಿದ್ಯಾ? ಯಾವ ಟಾಪಿಕ್ ಮಾತಾಡ್ತಾ ಇದ್ವಿ? ಯಾರಾದ್ರೂ ಹೇಳ್ತೀರಾ? ಸತ್ಯವಾದ್ಲ ನೆನ್ಪಿಜ್ಜಿ ಬೇರು ಪಾಠ ಅಂತಂದು. ನಿಮ್ಗೆ ಏನ್ ನೆನ್ಪಿದೆ? ನಾನು ಯಾವ ಪಾಠ ಯಾವ ಸಬ್ಜೆಕ್ಟ್ ಮಾಡ್ತಿದ್ದೇನೆ ಅಂತ ನಿಮ್ಗೆ ಗೊತ್ತಿದ್ಯಾ? ನಾನು ಸಮಾಜ ಪಾಠ ಮಾಡ್ತಿದ್ದೇನೆ, ಅದು ನೆನ್ಪಿರ್ಲಿ, ಗೊತ್ತಾಯ್ತಲ್ಲ. ಇನ್ನು ಶಾಲೆ ಸ್ಟಾರ್ಟ್ ಆದ್ರೆ ನನ್ನನ್ನು ಮರ್ತು ಬಿಡ್ತೀರಲ್ಲ. ಅಲ್ಲ, ಬ್ಯಾಗ್ ಹಾಕೊಂಡು ಕೂತಿದ್ದೀರಲ್ಲ. ಆನ್ಲೈನ್ ಕ್ಲಾಸ್ ಏನ್ ತಮಾಷೆನಾ? ಶಾಲೆಗೆ ಬರುವಾಗಂತೂ ಕೆಲವು ಬುಕ್ಕೆ ಮನೇಲಿ ಇಟ್ಟು ಬರ್ತೀರಾ. ಇನ್ನು ಆನ್ಲೈನ್ ಕ್ಲಾಸ್ ಆಗುವಾಗ ನೀಟಾಗಿ ಚೆನ್ನಾಗಿ ಮನೆಯಲ್ಲೇ ಕೂತ್ಕೊಳ್ಳೋಕ್ಕಾಗತ್ತಲ್ಲ. ಅದಕ್ಕೆ ಚೆನ್ನಾಗಿ ಕೂತ್ಕೊಳ್ತೀರಾ ಅಲ್ಲ ಬ್ಯಾಗ್ ಹಾಕೊಂಡು. ಶಾಲೆಗೆ ಬರುವಾಗ ಒಂದು ನೀಟಾಗಿ ಬರೋಕ್ಕಾಗಲ್ಲ. ಸರಿ, ಇನ್ನು ಪಾಠಕ್ಕೆ ಬನ್ನಿ. ನಿನ್ನೆ ನಾನು ಶಬ್ದ ಮಾಲಿನ್ಯದ ಬಗ್ಗೆ ಪಾಠ ಮಾಡಿದ್ದೆ. ನಾನಿವತ್ತು ಕೇಳ್ತಾ ಇದ್ದೀನಿ ಕ್ವಶನ್. ಮನಿಷಾ, ನೀ ಹೇಳು, ಶಬ್ದ ಮಾಲಿನ್ಯನ ಹೇಗೆ ತಡೆ ಕಟ್ಬಹುದು? ದಾದ ಮಾರೆ ನೆನಪಿಜ್ಜಿ ಗೊತ್ತಿಲ್ಲ ಅಲ್ಲ? ಚಂದ ರೆಡಿಯಾಗಿ ಒಂದು ಕೂತಿದ್ಯಾ. ತಲೆಯಲ್ಲಂತೂ ಎಂತ ಇಲ್ಲ ನಿಂದು. ತಲೆಯಲ್ಲಿ ಕೂದ್ಲಿದೆ. ಕೂದಲು ನನ್ನ ಹತ್ರ ಕೂಡ ಇದೆ. ನೀನ್ ಚಂದ ಮಾಡಿ ಸ್ಟೈಲ್ ಮಾಡ್ಲಿಕ್ಕೆ ಆಗ್ಬೋದು. ಅಯ್ಯೋ, ತಲೆಯಲ್ಲಂತೂ ಎಂತ ಇಲ್ಲ. ಪಾಠ ಅಂತೂ ಕೇಳಲ್ಲ ಅಲ್ಲ ನೀನು. ಸರಿ ಪ್ರೀತಮ್, ನೀ ಹೇಳು, ಶಬ್ದ ಮಾಲಿನ್ಯನ ಹೇಗ್ ತಡೆಗಟ್ಟಬಹುದು? ಹಿಂಗ್ ಕಿವಿ ಮುಚ್ಕೋಬೇಕು. ನೀನು ಈ ಟೊಪ್ಪಿ ಹಾಕೊಂಡಿದ್ದಕ್ಕೆ ನಿಮ್ಗೆ ನಾ ಹೇಳುದು ಯಾವುದು ನುಗ್ಗುದಿಲ್ಲ ತಲೆಗೆಲ್ಲ. ನುಗ್ಗೋಕದೇನು ಎಮ್ಮೆನಾ? ನಿಮ್ ತಲೆಯಲ್ಲಿ ಏನ್ ಸೆಗಣಿ ತುಂಬಿಕೊಂಡಿದ್ದೀರಾ ಅಂತ ನನ್ಗೆ ಗೊತ್ತಾಗಲ್ಲಪ್ಪ. ಸೆಗಣಿ? ಕೆಲವರು ಚೆನ್ನಾಗಿ ಓದಿ ಎಷ್ಟು ಸಾಧನೆ ಮಾಡಿದ್ದಾರೆ ಗೊತ್ತಾ? ನೀವು ಏನು ಉದ್ಧಾರ ಮಾಡ್ತೀರೋ ನನ್ಗಂತೂ ಗೊತ್ತಾಗಲ್ಲ. ಓ ಭ್ರಮೆ. ನೋಡು, ಸುಮ್ನೆ ಕೂತ್ಕೋ. ಏನಿದು ಒಬ್ರೊಬ್ರು ಹೋಗ್ತಾ ಇದ್ದೀರಾ ಆನ್ಲೈನ್ ಕ್ಲಾಸಿಂದ? ಅವರಿಗೆಲ್ಲ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ ಟೀಚರ್. ಸುಮ್ಮನೆ ಪಾಠ ಕೇಳಕ್ ಆಗಲ್ಲ ಅಂತ, ನೆಟ್ವರ್ಕ್ ಇಲ್ಲ ಅಂತ ಸುಮ್ಮನೆ ಹೇಳ್ತೀರಲ್ಲ ನೀವು. ಯಾವ್ದಕ್ಕೋ ಕ್ಲಾಸ್ ಸ್ಟಾರ್ಟ್ ಆಗ್ಲಿ, ನಿಮ್ಗಿದೆ ಚೆನ್ನಾಗಿ ಬಾರಿಸ್ತೀನಿ ನೋಡಿ. ಶಾಲೆ ಸ್ಟಾರ್ಟ್ ಆದ್ರೆ ಅಲ್ಲ. ಟೀಚರ್, ತುಂಬಾ ಹಸಿವಾಗ್ತಿದೆ. ಏನ್ ಹಸು ನಿಮ್ಗೆ? ಆಗ್ಲೇ ನಾನು ಪಾಠ ಸ್ಟಾರ್ಟ್ ಮಾಡ್ಲಿಲ್ಲ, ನಿಮ್ಗೆ ಹಸಿವು ಸ್ಟಾರ್ಟ್ ಆಯ್ತಾ? ಎಲ್ಲಾನು ಪಾಠ ಮಾಡಕ್ ಮುಂಚೆನೆ ತಿನ್ ಬರ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ? ಅಲ್ಲ, ಕ್ಲಾಸ್ ಆನ್ಲೈನ್ ಅಲ್ಲಿ ಮಾಡ್ತೀರಲ್ಲ, ನಮ್ಗೆ ಬಿಸಿ ಊಟ ಸಹ ಆನ್ಲೈನ್ ಅಲ್ಲಿ ತರಿಸಿ ಝೊಮ್ಯಾಟೋದಲ್ಲಿ. ನೋಡ್ ಪ್ರೀತಮ್, ಬೇಡದ ಕ್ವಶನ್ ಎಲ್ಲ ಬೇಡ ನಿಂಗೆ. ಸುಮ್ನೆ ಬಾಯಿಗೆ ಬಂದಾಗ್ಲೆಲ್ಲ ಮಾತಾಡ್ಬೇಡ, ಗೊತ್ತಾಯ್ತಲ್ವಾ? ಸರಿ, ನಾನು ಪಾಠ ಸ್ಟಾರ್ಟ್ ಮಾಡ್ತೇನೆ. ನಿನ್ನೆ ನಾವು ಶಬ್ದ ಮಾಲಿನ್ಯದ ಬಗ್ಗೆ ತಿಳ್ಕೊಂಡಿದೀವಿ. ಇವತ್ತು ನಾವು ವಾಯು ಮಾಲಿನ್ಯದ ಬಗ್ಗೆ ತಿಳ್ಕೊಳ್ಳೋಣ. ವಾಯು ಮಾಲಿನ್ಯನ ಯಾಕೆ ಪ್ರೀತಮ್ ಮೂಗು ಕೈ ಇಟ್ಕೊಂಡಿದೀಯಾ? ವಾಯು ಮಾಲಿನ್ಯ ನೋಡು, ನಿನ್ನ ಅಧಿಕ ಪ್ರಸಂಗ ತುಂಬಾ ಜಾಸ್ತಿ ಆಯ್ತು. ನಿನ್ನ ಅಮ್ಮನ ಹತ್ರ ಹೇಳ್ತೀನಿ. ನಿನ್ನ ಅಮ್ಮ ಎಲ್ಲಿದ್ದಾರೆ? ಬೇಳೆ ಬೋತೀರ್. ಏನು? ಅವರು ಕೆಲ್ಸಕ್ಕೆ ಹೋಗಿದ್ದಾರೆ. ಅದೇ, ನಿನ್ಗೆ ಅಧಿಕ ಪ್ರಸಂಗ ಚೆನ್ನಾಗಿ ಗೊತ್ತಿದೆ, ಪಾಠದ ಬಗ್ಗೆ ಚೂರು ಗೊತ್ತಿಲ್ಲ ಅಲ್ಲ? ಏನ್ ಮನುಷ್ಯ ನಗಾಡ್ತಿದ್ಯಾ? ಏನಿಲ್ಲ. ನೀನ್ ನಗ್ಲಿಕ್ಕೆ ಒಂದಾಗ್ಬಹುದು ನೋಡಿ. ವಾಯು ಮಾಲಿನ್ಯ ಪರಿಸರನ ನಾಶ ಮಾಡುತ್ತೆ. ಮತ್ತೆ ಏನ್ ಪ್ರೀತಮ್, ನಿದ್ದೆ ಮಾಡ್ತಿದ್ಯಾ? ಚಾಕ್ ಪೀಸ್ ಬೇಡಿ, ನಮ್ಗೆ ಬೀಳುದಿಲ್ಲ ಅದು.
ನಿಮ್ಮ ಮೊಬೈಲ್ ಹೋಗ್ಬೋದು. ನಿದ್ದೆ ಬರ್ತಿದೆ. ಒಂದ್ ಲೈನ್ ಪಾಠ ಕೂಡ ಮಾಡಿಲ್ಲ, ಆಗ್ಲೇ ನಿದ್ದೆನಾ? ಟೀಚರ್ ತುಂಬಾ ನಿದ್ದೆ ಬರ್ತಿದೆ, ಒಂದು ಕವನ ಹೇಳಿ. ಕವನ ಹೇಳಕ್ ನಾನು ಕನ್ನಡ ಟೀಚರಾ? ಅವರ್ಗಿಂತ ನೀವು ಚಂದ ಹೇಳ್ತೀರಾ. ಏನ್ ತಲೆ ತಿಂತೀರಪ್ಪ. ನಿಂಗೆ ಕವನ ಅಲ್ಲ, ಮೀನು ಇಲ್ಲದ ಬಲೆ, ಬೆಂಕಿ ಇಲ್ಲದ ಒಲೆ, ಖಾಲಿ ಇರುವ ನಿನ್ನ ತಲೆ ಇದ್ದರೆಷ್ಟು ಬಿಟ್ಟರೆಷ್ಟು. ಹಾಂ ಎಂಕೆ ಪೆದಂಬ ಕಲ್ಪವೀರಿಗ್ ಹಂಗಲ್ಲ ಟೀಚರ್, ಅದು ಸ್ಪರ್ಧೆ ಇಲ್ಲದ ಆಟ, ಹೂವಿಲ್ಲದ ತೋಟ, ಅರ್ಥವಾಗದ ನಿಮ್ಮ ಪಾಠ, ಕೇಳಿದರೆಷ್ಟು ಬಿಟ್ಟರೆಷ್ಟು.